ರಾಜಶ್ರೀ ಕುಡ್ಲಾ ಅರ್ಪಿಸುವ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ಮಲ್ಲ ಸಂಗತಿಯೇ ಅತ್ತು ತುಳು ಹಾಸ್ಯಮಯ ನಾಟಕ ಮಾರ್ಚ್ 29ರಂದು ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಳ್ಳಲಿದ್ದು ನಾಟಕ ವೀಕ್ಷಕರಿಗೆ ಉಚಿತ ಪ್ರವೇಶದ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಲ್ಲ ಸಂಗತಿಯೇ ಅತ್ತು ತುಳು ಹಾಸ್ಯಮಯ ನಾಟಕ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರದ ಸಾರಥ್ಯದಲ್ಲಿ ಮೂಡಿಬಂದಿದ್ದು ರಾಜೇಶ್ ಮುಕುಳಿ ಅವರ ರಚನೆಯಲ್ಲಿ ತಯಾರಾಗಿರುವ ನಾಟಕವಾಗಿದೆ. ಜೆಪಿ ತುಮಿನಾಡು ನಿರ್ದೇಶನದಲ್ಲಿ ನಾಟಕ ರಚನೆಗೊಂಡಿದೆ. ಪುಷ್ಪರಾಜ್ ಬೊಳ್ಳಾರ್, ರವಿರಾಮಕುಂಜ ಅಭಿನಯಿಸುವ ನಾಟಕ ಇದಾಗಿದೆ. ಈಗಾಗಲೇ ನಾಟಕ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿದ್ದು ಮಾರ್ಚ್ 29ರ ಸೋಮವಾರದಂದು ಸಂಜೆ 5 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಬಗ್ಗೆ ಮಾತನಾಡಿದ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ಜಿತೇಶ್ ಕುಮಾರ್ ಉಳಿಯಾ ಅವರು, ಮಲ್ಲ ಸಂಗತಿಯೇ ಅತ್ತು ತುಳು ಹಾಸ್ಯಮಯ ನಾಟಕವು ಈ ವರ್ಷದ ಮೊದಲ ನಾಟಕವಾಗಿದೆ. ಈಗಾಗಲೇ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಮಂಗಳೂರಿನ ಪುರಭವನದಲ್ಲಿ ನಡೆಯಲಿರುವ ನಾಟಕ ಪ್ರದರ್ಶನಕ್ಕೆ ಉಚಿತ ಪ್ರವೇಶವಿದ್ದು ಎಲ್ಲರೂ ನಾಟಕ ವೀಕ್ಷಿಸಿ ಪ್ರೋತ್ಸಾಹಿಸಿ ಎಂದು ಹೇಳಿದರು. ರಾಜಶ್ರೀ ಕುಡ್ಲ ಬೊಮ್ಮಿನ ತಂಡನ ನಿಕುಲೆ ಕಟ್ಟದ ನಿಕುಲೆ ಬೊಲೆ ಪೈನಿ ಇನ್ನೀಗ ನಗ ರಾಜಶ್ರೀ ಕುಡ್ಲದ ವತಿರ್ದು ಎಲ್ಲಂಜಿ ಟೌನ್ ಹಾಲ್ 29 ತಾರೀಕು ದಾನಿ ನಮ್ಮ ಶಾರದಾ ಆರ್ಟ್ಸ್ ಐಸಿರಿ ತಂಡದ ಈ ವರ್ಷದ ಹೊಸ ನಾಟಕ ಮಲ್ಲ ಸಂಗತಿ ಎತ್ತು ನಡತೊಂದು ಜೆಪಿ ತುಮಿನಾಡು ಮೇರಿನ ದಕ್ಷಿಣ ನಿರ್ದೇಶನ ಮೂಡುಬೈಪಿನಂಚಿನ ನಾಟಕ ರಾಜೇಶ್ ಮುಕುಳಿ ಮೇರೆ ರಚನೆ ಮಂದಿರ ಕೃಷ್ಣಜಿ ಮಂಜೇಶ್ವರ ಮೇರಿನ ಸಾರಥ್ಯದ ಶಾರದಾ ಆರ್ಟ್ಸ್ ಐಸಿರಿ ತಂಡಡು ರಾಜಶ್ರೀ ಕುಡ್ಲದ ಮೂಜಿ ಕಲಾವಿದರ ಅಭಿನಯ ಮಂತೊಂದುಲ್ಲ ಎಂಕುಲು ಅಂಚನೆ ಈ ನಾಟಕವನ್ನು ರಾಜಶ್ರೀ ಕುಡ್ಲ ಅರ್ಪಣೆ ಮಂತೊಂದು ಎಲ್ಲಂಜಿ ಟೌನ್ ಹಾಲ್ ದಾನಿ 29 ತಾರೀಕು ದಾನಿ ನಿಖಿಲೆಗೋಸ್ಕರ ಮಂಬನಂಜಿ ನಾಟಕ ಒಂದು ಸಂಪೂರ್ಣ ಉಚಿತ ಪ್ರಯೋಗ ಅಂಚದು ಮಾತ್ರೆಗಳ ಬತ್ತದ ತೂವಲಿ ಅಂಚನೆ ಈ ತನ್ನಗ ನಿಖಲ ಆಶೀರ್ವಾದ ಅತ್ತೆ ಅಗತ್ಯ ಅಂಚದು ಪುನಃ ಎಲ್ಲ 29 ತಾರೀಕು ದಾನಿ ಮಾತೆರ್ಲ ಬತ್ತದ ಈ ನಾಟಕವನ್ನು ತೂದು ಪೊರ್ಲು ಮಂತು ಕೊರಡು ನಿಖಲ ಪ್ರೀತಿ ಆಶೀರ್ವಾದ ಮಲ್ಲ ಸಂಗತಿ ನಾಟಕ ಯಶಸ್ವಿಯಾದ ಪ್ರದರ್ಶನ ಒಂದುಂಡು ಏಪ್ರಿಲ್ ದಂಚಿ ನಮ್ಮ ಭರ್ಜರಿ ಪ್ರದರ್ಶನದೊಟ್ಟಿಗೆ ತುಳುನಾಡೋರ್ ಮೇಲೆ ಮಿನ್ಕೊಂದಿಲ್ಲ ಬರೀ ಪೊರ್ಲ ಗಂಟದ ಕತೆ ಉಂಡು ಬರೀ ನಮ್ಮ ಇತ್ತದ ಜನ್ರೇಷನ್ಗೆ ಒಂಜಿ ತೂಪಿನಂಚಿನ ಕತೆ ಅಂಚ ಫ್ಯಾಮಿಲಿ ಸಮೇತ ಈ ಒಂಜಿ ನಾಟಕವನ್ನು ತೂಡು ದಯಪನ್ನಂದ ಒಂಜಿ ಅಪ್ಪೆ ಅಮ್ಮೆ ಬೊಕ್ಕ ಮಗಲಿತ್ತಿನಕಲು ತೂಪಿನಂಚಿನ ಬರೀ ಪೊರ್ಲುದ ನಾಟಕ. ಈ ಸಂದರ್ಭ ತಂಡದ ಕಲಾವಿದರಾದ ಮಂಗಳ, ಅಶ್ವಥ್ ಶೆಟ್ಟಿ ಬಗಂಬಿಲ, ಸುಭಾಷ್ ಶೆಟ್ಟಿ ಪೇಜಾವರ ಹಾಜರಿದ್ದರು.